ಶನಿವಾರಂದು ಬೈಕ್ಗೆ ಡಿಕ್ಕಿ ಹೊಡೆದು ಚಾಲಕನ ನಿಯಂತ್ರಣ ತಪ್ಪಿ ಗ್ಯಾರೇಜ್ಗೆ ನುಗ್ಗಿದ ಘಟನೆ ಪಡುಬಿದ್ರೆ ರಾಷ್ಟ್ರೀಯ ಹೆದ್ದಾರಿ 66ರ ಎರ್ಮಾಳು ಕಲ್ಸಂಕ ಬಳಿ ಬುಧವಾರ ನಡೆದಿದೆ. ಮಂಗಳೂರಿನಿಂದ ಉಡುಪಿ ಕಡೆಗೆ ಸಂಚರಿಸುತ್ತಿದ್ದ ಕಾರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಲಗಡೆ ತಿರುವು ಪಡೆದ ಸಂದರ್ಭದಲ್ಲಿ ಎದುರಿನಿಂದ ಬಂದ ಬೈಕ್ಗೆ ಡಿಕ್ಕಿ ಹೊಡೆದು ಚಾಲಕನ ನಿಯಂತ್ರಣ ತಪ್ಪಿ ಹೆದ್ದಾರಿ ಪಕ್ಕದಲ್ಲಿ 5 ಅಡಿ ಆಳದಲ್ಲಿರುವ ಗ್ಯಾರೇಜ್ ಒಂದಕ್ಕೆ ನುಗ್ಗಿದೆ. ತಕ್ಷಣ ಗ್ಯಾರೇಜ್ನಲ್ಲಿದ್ದ ಕೆಲಸಗಾರರು ಹಾಗೂ ಜನರು ಓಡಿ ಹೋದ ಪರಿಣಾಮ ಎಲ್ಲರೂ ಪವಾಡ ಸದೃಶ್ಯವಾಗಿ ಪಾರಾಗಿದ್ದಾರೆ. ಇನ್ನು ಗ್ಯಾರೇಜ್ನಲ್ಲಿ ದುರಸ್ತಿಗೆ ಎಂದು ತಂದಿರಿಸಿದ್ದ 4 ಬೈಕ್ಗಳು ಜಖಂಗೊಂಡಿದ್ದು ಸುಮಾರು ರೂಪಾಯಿ 25,000 ನಷ್ಟವಾಗಿದೆ ಎಂದು ಗ್ಯಾರೇಜ್ ಮಾಲಕ ಹೇಳಿದ್ರು. ಪಡುಬಿದ್ರೆ ಠಾಣಾ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಗ್ಯಾರೇಜ್ ಮಾಲಕನ ದೂರಿನಂತೆ ಕಾರು ಚಾಲಕನ ವಿರುದ್ಧ ಪ್ರಕರಣವನ್ನ ದಾಖಲಿಸಿಕೊಂಡರು. ಗೌರಿ ಲಂಕೇಶ್ ಪ್ರಕರಣ ತಾರ್ಕಿಕ ಹಂತಕ್ಕೆ. ಹತ್ಯೆಗೆ ಬಳಸಿದ ಪಿಸ್ತೂಲ್ಗಾಗಿ ಎಸ್ಐಟಿ ಶೋಧ ಚುರುಕು. ಖ್ಯಾತ ಪತ್ರಕರ್ತೆ ಮತ್ತು ವಿಚಾರವಾದಿ ಗೌರಿ ಲಂಕೇಶ್ ಅವರ ಹತ್ಯೆ ಪ್ರಕರಣದ ತನಿಖೆಯು ತಾರ್ಕಿಕ ಹಂತಕ್ಕೆ ತಲುಪುವ ಸಾಧ್ಯತೆಗಳು ಕಂಡುಬರ್ತಿವೆ. ಇನ್ನೊಬ್ಬ ಆರೋಪಿ ಸೆರೆ ಸಿಕ್ಕಿದರೆ ಕೃತ್ಯಕ್ಕೆ ಬಳಸಿದ ಪಿಸ್ತೂಲ್ ಪತ್ತೆಯಾಗುವ ಸಾಧ್ಯತೆ ಇದ್ದು ವಿಶೇಷ ತನಿಖಾ ದಳ ತನಿಖೆ ತೀವ್ರಗತಿಯಲ್ಲಿ ಸಾಗ್ತಿದೆ. ಈ ಪ್ರಕರಣದ ಆರೋಪಿ ಮತ್ತು ಗೌರಿ ಲಂಕೇಶ್ ಮೇಲೆ ಗುಂಡಿಕ್ಕಿದ್ದಾನೆ ಎನ್ನಲಾದ ವಿಜಯಪುರದ ಪರಶುರಾಮ್ ವಾಗ್ಮೊರೆ, ಹುಬ್ಬಳ್ಳಿಯ ಗಣೇಶ್ ಮಿಸ್ಕಿನ್ ಮತ್ತು ಅಮಿತ್ ಬದ್ದಿ ಬಂಧನದಿಂದ ತನಿಖೆ ಸಂದರ್ಭ ಕೃತ್ಯಕ್ಕೆ ಬಳಸಿದ ಪಿಸ್ತೂಲ್ ಮತ್ತೊಬ್ಬ ಆರೋಪಿ ಬಳಿ ಇದೆ ಎಂಬ ಮಾಹಿತಿ ಲಭ್ಯವಿದೆ. ಗೌರಿ ಲಂಕೇಶ್ ಅವರನ್ನ ಕೊಲೆಗೈದ ಬಳಿಕ ಮನೆಯೊಂದರಲ್ಲಿ ಪರಶುರಾಮ್ ವಾಗ್ಮೊರೆ, ಮಿಸ್ಕಿನ್ ಮತ್ತು ಅಮಿತ್ ಬದ್ದಿ ಜೊತೆ ಸೇರಿದ್ರು. ಈ ಸಂದರ್ಭ ಮತ್ತೊಬ್ಬ ಆರೋಪಿ ಪಿಸ್ತೂಲ್ನೊಂದಿಗೆ ತೆರಳಿದ್ದಾನೆ ಎನ್ನಲಾಗಿದೆ. ಈ ನಾಪತ್ತೆಯಾಗಿರುವ ಆರೋಪಿಯನ್ನ ನಿಹಾಲ್ ಅಲಿಯಾಸ್ ದಾದಾ ಎಂದು ಗುರುತಿಸಲಾಗಿದ್ದು ಈತನ ಬಂಧನ ಸಾಧ್ಯವಾದರೆ ಹತ್ಯೆ ಪ್ರಕರಣದ ತನಿಖೆ ತಾರ್ಕಿಕ ಹಂತಕ್ಕೆ ತಲುಪುವ ಸಾಧ್ಯತೆಗಳಿವೆ. ಈ ನಡುವೆ ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿ ಜುಲೈ 30ರಂದು ಬೆಂಗಳೂರಿನಲ್ಲಿ ತನಿಖಾ ತಂಡದ ಮುಂದೆ ಹಾಜರಾಗುವಂತೆ ವಿಶೇಷ ತನಿಖಾ ತಂಡದ ನೋಟಿಸ್ ಜಾರಿಯಾಗಿದ್ರು. ಸುಳ್ಯ ತಾಲೂಕಿನ ಕೊಲ್ಲಮೊಗ್ರ ನಿವಾಸಿಗಳಾದ ಮೋಹನ್ ಚಾಂತಾಳ, ಯತೀಶ್ ಮೊಗ್ರಾ, ಯಥೀನ್ ಅಂಬೆಕಲ್ಲು, ಕುಮುದಾಕ್ಷ ಜಾಲುಮನೆ ವಿಚಾರಣೆಗೆ ಹಾಜರಾಗಿಲ್ಲ. 4 ಸೆಷನ್ಸ್ ಕೋರ್ಟಿನಲ್ಲಿ ನಿರೀಕ್ಷಣಾ ಜಾಮೀನು ಪಡೆಯಲು ಪ್ರಯತ್ನಿಸುತ್ತಿದ್ದಾರೆ ಎಂಬ ಮಾಹಿತಿ ಸಿಕ್ಕಿದೆ. ಗೌರಿ ಲಂಕೇಶ್ ಹತ್ಯೆಗೆ ಸಂಬಂಧಿಸಿ ಬಂಧಿಸಲ್ಪಟ್ಟ ಆರೋಪಿಗಳು ನೀಡಿದ ಮಾಹಿತಿ ಆಧಾರದಲ್ಲಿ ಈ 4 ನೋಟಿಸ್ ಜಾರಿಯಾಗಿತ್ತು. ಅಡ್ಯಾರ್ನಲ್ಲಿ ಬಸ್ ಪಲ್ಟಿ, ಹಲವರಿಗೆ ಗಾಯ, ಕೆಲ ಕಾಲ ಸಂಚಾರ ಸ್ಥಗಿತ. ಖಾಸಗಿ ಬಸ್ಸೊಂದು ಸಂಚರಿಸುತ್ತಿದ್ದಂತೆಯೇ ಟೈರ್ ಸಿಡಿದು ಕಾರೊಂದಕ್ಕೆ ಡಿಕ್ಕಿ ಹೊಡೆದು ಡಿವೈಡರ್ ಹಾದು ಹೆದ್ದಾರಿಯಲ್ಲಿಯೇ ಪಲ್ಟಿಯಾದ ಘಟನೆ ಬುಧವಾರ ಮಧ್ಯಾಹ್ನ ಸಂಭವಿಸಿದೆ. ಅಡ್ಯಾರ್ ಸಮೀಪದ ಅರ್ಕುಳ ಎಂಬಲ್ಲಿ ಅಪಘಾತ ಸಂಭವಿಸಿದ್ದು ಕಾರಿನಲ್ಲಿದ್ದವರು ಸಹಿತ ಹಲವು ಮಂದಿ ಗಾಯಗೊಂಡಿದ್ದಾರೆ. ಪುತ್ತೂರಿನಿಂದ ಮಂಗಳೂರು ಕಡೆಗೆ ಬರುತ್ತಿದ್ದ ಖಾಸಗಿ ಬಸ್ ಅಡ್ಯಾರ್ ಬಳಿ ತಲುಪುತ್ತಿದ್ದಂತೆ ಟೈರ್ ಸಿಡಿದ ಪರಿಣಾಮ ಚಾಲಕನ ನಿಯಂತ್ರಣ ತಪ್ಪಿ ಕಾರೊಂದರ ಮೇಲೆ ಹಾದು ಡಿವೈಡರ್ ಮೇಲೆಯೇ ಚಲಿಸಿ ಹೆದ್ದಾರಿಯಲ್ಲಿ ಪಲ್ಟಿಯಾಗಿದೆ. ಅಪಘಾತದಿಂದ ಕಾರು ಸಂಪೂರ್ಣ ನಚ್ಚುಗುಜ್ಜಾಗಿದ್ದು ಕಾರಿನಲ್ಲಿದ್ದ 3 ಗಂಭೀರ ಗಾಯಗೊಂಡಿದ್ದಾರೆ. ಇನ್ನು ಹೆದ್ದಾರಿಯಲ್ಲೇ ಮಗುಚಿ ಬಿದ್ದ ಬಸ್ಸನ್ನ ಕ್ರೇನ್ನ ಸಹಾಯದ ಮೂಲಕ ಮೇಲಕ್ಕೆತ್ತಿ ಬದಿಗಿರಿಸಲಾಯಿತು. ಅಪಘಾತದಿಂದಾಗಿ ಹೆದ್ದಾರಿಯಲ್ಲಿ ಕೆಲಕಾಲ ರಸ್ತೆ ಸಂಚಾರ ಸ್ಥಗಿತಗೊಂಡಿತ್ತು. ವಿಕೃತ ಕಾಮಿಗಳಿಗೆ ಕಾದಿದೆ ನೇಣಿನ ಕುಣಿಕೆ. ಮಕ್ಕಳ ಅತ್ಯಾಚಾರಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸುವ ತಿದ್ದುಪಡಿ ಮಸೂದೆ ಲೋಕಸಭೆಯಲ್ಲಿ ಅಂಗೀಕಾರ. 12 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ಮೇಲೆ ದೌರ್ಜನ್ಯ ಎಸಗುವ ಪ್ರಕರಣ ಇದು ಅನ್ವಯ. ಜಮ್ಮು ಕಾಶ್ಮೀರದ
ಕಥುವಾ ಮತ್ತು ಉತ್ತರ ಪ್ರದೇಶದ ಉನ್ನೋವೋದಲ್ಲಿ ಇಬ್ಬರು ಬಾಲಕಿಯರ ಮೇಲೆ ನಡೆದ ಅತ್ಯಾಚಾರದ ಘಟನೆಗಳು ಭಾರೀ ತಲ್ಲಣ ಮೂಡಿಸಿದ್ವು. ಮಕ್ಕಳ ಮೇಲೆ ಇಂತಹ ದೌರ್ಜನ್ಯ ಎಸಗುವ ವಿಕೃತ ಕಾಮಿಗಳಿಗೆ ಮರಣದಂಡನೆ ವಿಧಿಸಬೇಕು ಎಂಬ ಜನಾಗ್ರಹವು ತೀವ್ರಗೊಂಡಿತು. ಇದಕ್ಕೆ ಸ್ಪಂದಿಸಿದ ಕೇಂದ್ರ ಸರ್ಕಾರ ಈ ಸಂಬಂಧ ಏಪ್ರಿಲ್ 21ರಂದು ಸುಗ್ರೀವಾಜ್ಞೆ ಹೊರಡಿಸಿತ್ತು. ಪ್ರಸಕ್ತ ಅಪರಾಧ ಕಾಯ್ದೆಗೆ ತಿದ್ದುಪಡಿ ತಂದಿದ್ದು ಇದು ಲೋಕಸಭೆಯಲ್ಲಿ ಅನುಮೋದನೆಯನ್ನು ಪಡೆದಿದೆ. 12 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗುವ ಕಾಮುಕರಿಗೆ ಇನ್ನು ಮರಣದಂಡನೆ ಜಾರಿಯಾಗಲಿದೆ. ಸುಗ್ರೀವಾಜ್ಞೆ ಅನ್ವಯ ಈಗಾಗಲೇ 2 ರಾಜ್ಯಗಳ ನ್ಯಾಯಾಲಯಗಳು 4 ಅಪರಾಧಿಗಳಿಗೆ ಮರಣದಂಡನೆ ಘೋಷಿಸಿವೆ. ಅಲ್ಲದೆ ಮಧ್ಯಪ್ರದೇಶ ಮತ್ತು ರಾಜಸ್ಥಾನದ ರಾಜ್ಯಗಳು ಈ ಸುಗ್ರೀವಾಜ್ಞೆಯನ್ನ ಅನುಸರಿಸಿ ಸ್ವತಂತ್ರ ಮಸೂದೆ ರಚಿಸಿದ್ದು ಕೇಂದ್ರ ಸರ್ಕಾರದ ಅನುಮೋದನೆಗೆ ಕಾಯುತ್ತಿವೆ ಎಂಬುದು ಗಮನಾರ್ಹ. 12 ವರ್ಷದೊಳಗಿನ ಮಕ್ಕಳ ಮೇಲೆ ದೌರ್ಜನ್ಯ ಎಸಗುವ ಆರೋಪಿಗಳಿಗೆ ಗಲ್ಲು ವಿಧಿಸುವ ಸಂಬಂಧದ ಮಸೂದೆಯನ್ನ ಇತ್ತೀಚೆಗಷ್ಟೇ ಅರುಣಾಚಲ ಪ್ರದೇಶ ಮತ್ತು ಹರಿಯಾಣ ಸರ್ಕಾರಗಳು ಕೂಡ ಅಂಗೀಕರಿಸಿವೆ. ಮಧ್ಯಪ್ರದೇಶದಲ್ಲಿ ಬಾಲಕಿಯರ ಮೇಲೆ ಅತ್ಯಾಚಾರ ಎಸಗಿದ 2 ಪ್ರಕರಣಗಳಲ್ಲಿ ಇಬ್ಬರು ಅಪರಾಧಿಗಳಿಗೂ ಗಲ್ಲು ಶಿಕ್ಷೆಯನ್ನ ವಿಧಿಸಲಾಗಿದೆ. ಇನ್ನು 1 ಪ್ರಕರಣದಲ್ಲಿ ಆರೋಪ ಪಟ್ಟಿ ಸಲ್ಲಿಕೆಯಾದ 5 ದಿನದಲ್ಲಿ ಮರಣದಂಡನೆ ಶಿಕ್ಷೆ ಘೋಷಣೆಯಾಗಿದೆ. ರಾಜಸ್ಥಾನ ಸರ್ಕಾರ ಅಪರಾಧ ಕಾಯ್ದೆಗೆ ಈ ವರ್ಷ ಮಾರ್ಚ್ನಲ್ಲಿ ಅಂಗೀಕಾರ ಪಡೆದುಕೊಂಡಿದೆ. ಇದು ಸೆಕ್ಷನ್ 376 ಎ ಮತ್ತು ಸೆಕ್ಷನ್ 376 ಡಿ ಒಳಗೊಂಡಿದ್ದು ಅಪರಾಧಿಗಳಿಗೆ ಮರಣದಂಡನೆ ವಿಧಿಸುವ ಅವಕಾಶವಿದೆ. ಇನ್ನು ಸೆಕ್ಷನ್ 376 ಎ ಎಂದರೆ 12 ವರ್ಷದೊಳಗಿನ ಬಾಲಕಿ ಮೇಲೆ ಅತ್ಯಾಚಾರ. ಇನ್ನು ಸೆಕ್ಷನ್ 376 ಡಿ ಎಂದರೆ 12 ವರ್ಷದವರೆಗಿನ ಬಾಲಕಿಯರ ಮೇಲೆ ಸಾಮೂಹಿಕ ಅತ್ಯಾಚಾರ. ಮೇ 9ರಂದು 7 ತಿಂಗಳ ಹೆಣ್ಣು ಮಗುವಿನ ಮೇಲೆ ಅತ್ಯಾಚಾರ ಎಸಗಿದ 19 ವರ್ಷದ ಪಿಂಟು ಎಂಬ ಅಪರಾಧಿಗೆ ಜುಲೈ 21ರಂದು ಅಲ್ವಾರ್ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶ ಜಗೇಂದ್ರ ಕುಮಾರ್ ಅಗರ್ವಾಲ ಮರಣದಂಡನೆ ಘೋಷಿಸಿದ್ದಾರೆ. ಹರಿಯಾಣ ಮತ್ತು ಅರುಣಾಚಲ ಪ್ರದೇಶ ಸರ್ಕಾರಗಳು ಕೂಡ ಇದೇ ಸೆಕ್ಷನ್ಗಳ ಅಡಿಯಲ್ಲಿ ಈ ವರ್ಷದ ಮಾರ್ಚ್ನಲ್ಲಿ ಕಾನೂನನ್ನ ಅಂಗೀಕರಿಸಿವೆ. ತ್ರಿವಳಿ ತಲಾಕ್ ಅಪರಾಧ, ಪಾಕ್ನ ಕೌನ್ಸಿಲ್ ಆಫ್ ಇಸ್ಲಾಮಿಕ್ ಐಡಿಯಾಲಜಿ ಚಿಂತನೆ. ಮುಸ್ಲಿಂ ಬಾಹುಳ್ಯದ ಪಾಕಿಸ್ತಾನದಲ್ಲಿ ದಿಢೀರ್ ತ್ರಿವಳಿ ತಲಾಕ್ ಸಂಪೂರ್ಣವಾಗಿ ನಿಷೇಧಿಸಿ ಈ ರೀತಿ ವಿಚ್ಛೇದನ ನೀಡುವ ವ್ಯಕ್ತಿಗೆ ಶಿಕ್ಷೆ ವಿಧಿಸಲು ಕೌನ್ಸಿಲ್ ಆಫ್ ಇಸ್ಲಾಮಿಕ್ ಐಡಿಯಾಲಜಿನ ಕಾನೂನು ವಿಭಾಗ ಚಿಂತನೆ ನಡೆಸುತ್ತಿದೆ. ದಿಢೀರ್ ತ್ರಿವಳಿ ತಲಾಕ್ ಶಿಕ್ಷಾರ್ಹ ಅಪರಾಧ ಎಂದು ಭಾರತದ ಸುಪ್ರೀಂ ಕೋರ್ಟ್ ಕಳೆದ ವರ್ಷ ನೀಡಿದ್ದ ತೀರ್ಪಿನ ಪ್ರೇರಣೆ ಪಾಕಿಸ್ತಾನದಲ್ಲೂ ಆಗಿತ್ತು. ಈ ಪದ್ಧತಿ ನಿಷೇಧದ ಕುರಿತು ಚರ್ಚೆ ಆರಂಭವಾಗಿದೆ. ಈ ಮಾಸಾಂತ್ಯಕ್ಕೆ ಸಿಐಐ ಮಹತ್ವದ ಸಭೆ ನಡೆಸಲಿದ್ದು ತ್ರಿವಳಿ ತಲಾಕ್ ಅಪರಾಧ ಎಂದು ಘೋಷಿಸಿರುವ ಕುರಿತು ಚರ್ಚೆ ನಡೆಯಲಿದೆ ಎಂದು ದಿ ಎಕ್ಸ್‌ಪ್ರೆಸ್ ಟ್ರಿಬ್ಯೂನ್ ಬುಧವಾರ ವರದಿ ಮಾಡಿದೆ. ಕಳೆದ ಆಗಸ್ಟ್ನಲ್ಲಿ ಭಾರತದ ಸುಪ್ರೀಂ ಕೋರ್ಟ್ ತ್ರಿವಳಿ ತಲಾಕ್ ಅನ್ನ ಕಾನೂನು ಬಾಹಿರ ಹಾಗೂ ಶಿಕ್ಷಾರ್ಹ ಅಪರಾಧ ಎಂದು ಘೋಷಿಸಿತ್ತು. ಇದು ಪಾಕಿಸ್ತಾನದಲ್ಲೂ ಭಾರಿ ಚರ್ಚೆಗೆ ಕಾರಣವಾಗಿತ್ತು. ವಿವಿಧ ವೇದಿಕೆ ಮಾಧ್ಯಮಗಳಲ್ಲಿ ಈ ಕುರಿತು ಸಾಕಷ್ಟು ಚರ್ಚೆಗಳು ನಡೆದಿದ್ವು. ಈ ವರ್ಷದ ಆರಂಭದಲ್ಲಿ ಕೌನ್ಸಿಲ್ ಸಭೆಯಲ್ಲಿ ಈ ವಿಚಾರ ಪ್ರಸ್ತಾಪವಾಗಿತ್ತು ಎಂದು ಸಿಐಐ ಅಧ್ಯಕ್ಷ ಕಿಬ್ಲಾ ಅಯಾಜ್ ತಿಳಿಸಿದ್ರು. ನಿರ್ಬಂಧವಿದ್ರೂ ಆಚರಣೆ.
1961ರಲ್ಲಿ ಪಾಕಿಸ್ತಾನದಲ್ಲಿ ದಿಢೀರ್ ತ್ರಿವಳಿ ತಲಾಕ್ ನಿಷೇಧ ಹೇರಲಾಗಿತ್ತು. ಆದರೆ ಇದನ್ನ ಉಲ್ಲಂಘಿಸಿದವರಿಗೆ ಯಾವ ಶಿಕ್ಷೆ ನೀಡಲಾಗುತ್ತದೆ ಎಂಬುದನ್ನ ಸ್ಪಷ್ಟವಾಗಿ ಹೇಳಿರಲಿಲ್ಲ. ಜೊತೆಗೆ ತ್ರಿವಳಿ ತಲಾಕ್ ನೀಡುವ ವ್ಯಕ್ತಿಯನ್ನ ಅಪರಾಧಿ ಎಂದು ಘೋಷಿಸುವ ಕಾನೂನು ಜಾರಿಗೆ ಬಂದಿರಲಿಲ್ಲ. ಹೀಗಾಗಿ ನಿರ್ಬಂಧ ನಡೆಯೂ ಪಾಕಿಸ್ತಾನದ ಹಲವು ಪ್ರದೇಶಗಳಲ್ಲಿ ಈ ಪದ್ಧತಿ ಜಾರಿಯಲ್ಲಿದೆ. ಏನಿದು ಸಿಐಐ? ಸಿಐಐ ಪಾಕಿಸ್ತಾನದ ಸಾಂವಿಧಾನಿಕ ಮಾನ್ಯತೆ ಹೊಂದಿರುವ ಸಮಿತಿಯಾಗಿದೆ. ಇಸ್ಲಾಂಗೆ ಸಂಬಂಧಿಸಿದ ಎಲ್ಲ ವಿಚಾರಗಳ ಕುರಿತು ಪಾಕಿಸ್ತಾನ ಸರ್ಕಾರಕ್ಕೆ ಹಾಗೂ ಸಂಸತ್ಗೆ ಸಲಹೆಗಳನ್ನ ನೀಡುವುದು ಇದರ ಕೆಲಸವಾಗಿದೆ. ಒಪ್ಪಿಗೆ ಕೊಟ್ಟಿದೆ ಇಮ್ರಾನ್ ಸರ್ಕಾರ. ಪಾಕಿಸ್ತಾನದಲ್ಲಿ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಪ್ರಸ್ತಾವನೆಯನ್ನ ಮಂಡಿಸಲು ಸಿಐಐ ನಿರ್ಧರಿಸಿದೆ. ಇತ್ತೀಚೆಗೆ ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಮಾಜಿ ಕ್ರಿಕೆಟಿಗ ಇಮ್ರಾನ್ ಖಾನ್ ನೇತೃತ್ವದ ಪಿಟಿಐ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. 1961ರಲ್ಲೇ ನಿರ್ಬಂಧ. 1955ರಲ್ಲಿ ಪಾಕಿಸ್ತಾನದ ಅಂದಿನ ಪ್ರಧಾನಿ ಮೊಹಮ್ಮದ್ ಅಲಿ ಬೊಗ್ರಾ ತಮ್ಮ ಕಾರ್ಯದರ್ಶಿಯನ್ನ ವಿವಾಹವಾಗಿದ್ರು. ಆದರೆ ಅವರು ಮೊದಲ ಪತ್ನಿಗೆ ವಿಚ್ಛೇದನ ನೀಡಿರಲಿಲ್ಲ. ಇದನ್ನ ಖಂಡಿಸಿ ವಿವಿಧ ಮಹಿಳಾ ಸಂಘಟನೆಗಳು ಭಾರೀ ಪ್ರತಿಭಟನೆಗಳನ್ನ ನಡೆಸಿದ್ವು. ಬಳಿಕ ವಿವಾಹ ಹಾಗೂ ವಿಚ್ಛೇದನಕ್ಕೆ ಸಂಬಂಧಿಸಿದ ಕಾಯ್ದೆಗೆ ತಿದ್ದುಪಡಿ ತರಲು ಸಮಿತಿಯೊಂದನ್ನ ರಚಿಸಲಾಯಿತು. ಇದರ ಶಿಫಾರಸುಗಳನ್ನ 1961ರಲ್ಲಿ ಆರ್ಡಿನನ್ಸ್ ಮೂಲಕ ಜಾರಿಗೆ ತರಲಾಯಿತು. ಇದರ ಪ್ರಕಾರ ತಲಾಕ್ ನೀಡಿದ ವ್ಯಕ್ತಿ ಯೂನಿಯನ್ ಕೌನ್ಸಿಲ್ಸ್ ಹಾಗೂ ಪತ್ನಿಗೆ ನೋಟಿಸು ನೀಡುವುದು ಕಡ್ಡಾಯವಾಯಿತು. ಒಮ್ಮೆಲೆ 3 ಬಾರಿ ತಲಾಕ್ ಹೇಳಿದ್ರು ಇದನ್ನ 1 ಬಾರಿ ಮಾತ್ರ ಪರಿಗಣಿಸಲಾಗುತ್ತದೆ. ನೋಟಿಸ್ ನೀಡಿದ 90 ದಿನಗಳ ನಂತರವೇ ವಿಚ್ಛೇದನ ಜಾರಿಗೆ ಬರಬೇಕು ಎಂಬ ನಿಯಮವನ್ನ ವಿಧಿಸಲಾಗಿತ್ತು.